ಆಟವಾಡುತ್ತಿದ್ದ ಜೋಕಾಲಿಯೇ ಬಾಲಕಿಯ ಪಾಲಿಗೆ ಮೃತ್ಯುಪಾಶವಾಯಿತು. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಸಂಭವಿಸಿದ ಒಂದು ಸಣ್ಣ ಅವಘಡ 10 ವರ್ಷದ ಕಂದಮ್ಮನ ಪ್ರಾಣವನ್ನೇ ಹೊತ್ತೊಯ್ದಿದೆ. ಚಿಕ್ಕಮಗಳೂರಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ನಡೆದ ಈ ಘಟನೆ ಕೇಳ್ತಾ ಇದ್ರೆ ಎದೆ ನಡುಗುತ್ತೆ. ಹೆಬ್ಬಳ್ಳಿ ಗ್ರಾಮದ ಲೇಖನ ಅನ್ನೋ ಬಾಲಕಿ ಮನೆಯಲ್ಲಿ ಒಬ್ಬಳೇ ಇದ್ದಾಗ ಸೀರೆಯಿಂದ ಕಟ್ಟಿದ್ದ ಜೋಕಾಲಿಯಲ್ಲಿ ಆಟವಾಡ್ತಾ ಇದ್ಲು. ಆದ್ರೆ ವಿಧಿಯಾಟವೇ ಬೇರೆಯಿತ್ತು. ಆಟವಾಡ್ತಾ ಇರ್ಬೇಕಾದ್ರೆ ಆಕಸ್ಮಿಕವಾಗಿ ಸೀರೆ ಕುತ್ತಿಗೆಗೆ ಬಿಗಿದುಕೊಂಡಿದೆ. ಗಾಬರಿಯಾದ ಬಾಲಕಿ ಎಷ್ಟೇ ಪ್ರಯತ್ನಪಟ್ರೂ ಅದನ್ನ ಬಿಡಿಸಿಕೊಳ್ಳೋಕೆ ಆಗಲಿಲ್ಲ. ಪೋಷಕರು ಮನೆಗೆ ಬಂದಾಗ ಮಗಳು ಪ್ರಾಣವಿಲ್ಲದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ. ಈ ಘಟನೆಯಿಂದ ಇಡೀ ಹೆಬ್ಬಳ್ಳಿ ಗ್ರಾಮವೇ ಕಣ್ಣೀರು ಹಾಕ್ತಿದೆ. ಮಗಳನ್ನ ಕಳೆದುಕೊಂಡ ತಂದೆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ. ಪೋಷಕರೇ, ಮಕ್ಕಳನ್ನ ಮನೆಯಲ್ಲಿ ಒಬ್ಬಂಟಿಯಾಡಿ ಬಿಡುವಾಗ ಅಥವಾ ಅವರು ಈ ರೀತಿ ಆಟವಾಡುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಒಂದು ಕ್ಷಣದ ಅಜಾಗರೂಕತೆ ಇಂತಹ ದೊಡ್ಡ ದುರಂತಕ್ಕೆ ಕಾರಣವಾಗಬಹುದು. ಪ್ರಮುಖ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.